ಯಾರನ್ನು ಕೊಲೆ ಮಾಡೋಕ್ಕೆ ಹೋಗಿಲ್ಲ, ನಾವು ಕಷ್ಟಪಟ್ಟು ದುಡಿತಾ ಇದ್ದೀವಿ. ಇದಕ್ಕೆ ಗೌರ್ಮೆಂಟ್ ನಮಗೆ ಬೆಂಕಿ ಹಾಕಿದ್ರೆ ನಾವು ಇಲ್ಲೇ ಸೆಟ್ ಆಗಿಬಿಡ್ತೀವಿ. 6-7 ವರ್ಷದಿಂದ ಬಂದಿಲ್ಲಿ ಮನೆ ಕಟ್ಕೊಂಡು ಕೂರಕ್ಕೂ ಬಿಡ್ತಾ ಇಲ್ಲ. ಎಲ್ಲರಿಗೆಲ್ಲ ಮನಚರಿಕೆ ಮಾಡಿದಿಲ್ಲ ಸರ್, ನಮಗೆ ಯಾಕೆ ಮನಚರಿಕೆ ಮಾಡಿಲ್ಲ? ಯಾರೋ ನೋಟಿಸ್ ಕೊಟ್ಟಿಯಾರಪ್ಪ ಕಟ್ಟಬೇಡ ಅಂತೇಳಿ. ಯಾರು ಸರ್ ಹೇಳಿ ಅಂತ ಹೇಳಿದ್ರು, ಅದು ಹೇಳಲಿಕ್ಕೆಲ್ಲ ನಾನು ಬರೋಲ್ಲ. ಒಂದು ನೋಟಿಸ್ ನನ್ನ ಮಗಳ ಮೇಲೆ ಬಂದಿದೆ, ಮನೆ ಹೊಡಿಬೇಕು ಅಂತೇಳಿ ಹೇಳಿದ್ದಾರೆ. ನಿಮ್ಮ ಮಗಳು ಕರೆಸಿ ನಾವು ಗಂಡ ಅಂತ ಮನೆ ಕಟ್ಕೊಂಡು 5-6 ವರ್ಷ ಆಯ್ತು ನೋಡಿ. ಕೃಷಿ ಮಾಡಿ ತೆಂಗಿನ ಸೋಸಿ ಅಡಿಕೆ ಸೋಸಿ ಎಲ್ಲ ಒಣಗಿ ಹೋಗುತ್ತದೆ. ಅದು ಕುಡಿಯೋಕ್ಕೂ ನೀರು ಕೊಡ್ತಾ ಇಲ್ಲ. ಕೊಟ್ಟಿಗೆ ನೀರನ್ನು ಕಟ್ ಮಾಡಿ ಹಾಕಿಬಿಟ್ಟು ಕೆಳಗೆ ಹೋದರೆ ಇದೇ ಥರನೇ ರಾಮಾಯಣ ಪೊಲೀಸ್ ಬರ್ತಾರೆ, ನೋಟಿಸ್ ಅಂಟಿಸಿ ಅವನಿಗೆ ಮನೆ ಆಯಿತು, ಮನೆ ಎಲ್ಲರೂ ಅವನಿಗೆ ಆಗಿಬಿಡ್ತು. ನಮಗೆ ಮಾತ್ರ ಯಾಕೆ ಈ ಥರ ಕಷ್ಟ ಕೊಡ್ತಿದ್ದಾರೆ? ನಾವೇನು ತೊಂದರೆ ಮಾಡಿದ್ದೀವಿ? ಅವತ್ತೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಅವತ್ತೇನೇನೋ ಇಲ್ಲಿ ಬದುಕಿಬೇಕಿಲ್ಲ, ಇಲ್ಲೇ ಸಾಯ್ಬೇಕು. ಇದು ಎರಡೇ, ಮತ್ತು ಏನು ಆಸ್ತಿ ಇಲ್ಲ ಇಲ್ಲ ಏನಿಲ್ಲ. ಮಕ್ಕಳು ಬಾಟ್ಲು ಮಕ್ಕಳು ಕೂಲಿ ಮಾಡ್ತಾರೆ. ಇದು ಬಿಟ್ಟರೆ ಯಾವ್ದು ಗತಿ ಇಲ್ಲ. ಎಷ್ಟು ದೊಡ್ಡ ಆಪರೇಷನ್ ಆಗುತ್ತಾ ಅಂತೇಳಿ ಆ ದನಕರಕ್ಕೆಲ್ಲ ಹೋಗ್ಬಿಟ್ಟು ನಾನು ಇದು ಕ್ಯಾನ್ಸರ್ ಆಪರೇಷನ್ ಆಗಿ ಅದು ಇವರಿಗೆ ಬೇರೆ ಆಪರೇಷನ್ ಆಗಿ ಒಂದು ನನ್ನನ್ನು ಅಥವಾ ನಮ್ಮನ್ನು ಬದುಕಲಿಕ್ಕೆ ಬಿಡಿ, ಇಲ್ಲದಿದ್ದರೆ ದಯವಿಟ್ಟು ನಮಗೊಂದು ಮರಣಕ್ಕಾದರೂ ವ್ಯವಸ್ಥೆಯನ್ನು ಮಾಡಿ. ನೀರು ಕೊಡ್ತಾ ಇಲ್ಲ, ಬರ್ತಾ ಇರುವಂಥ ನೀರನ್ನು ಕಟ್ ಮಾಡಿದ್ದೀರಿ, ನಾವು ಹೇಗೆ ಬದುಕಬೇಕು? ಹೌದು, ದಾಖಲೆ ಪತ್ರಗಳು ಅಥವಾ ಇನ್ನಿತರ ಅಧಿಕಾರಿ ವರ್ಗ ಅದೆಲ್ಲವೂ ಕೂಡ ಸತ್ಯ. ಆದರೆ ನಮ್ಮನ್ನು ಬದುಕಲಿಕ್ಕೆ ಬಿಡ್ತಾ ಇಲ್ಲ. ಯಾಕೆ? ಏಕಾಏಕಿ ನೋಟಿಸ್ಗಳು ಬರ್ತವೆ, ಏಕಾಏಕಿ JCBಯನ್ನು ಕರೆತರುವಂಥ ಕೆಲಸಗಳಾಗ್ತವೆ, ನಮ್ಮ ಮನೆಯನ್ನು ಉರುಳಿಸ್ತಾರೆ. ಇಂತಹ ಭೀತಿಯಲ್ಲಿರುವಂತಹ ಕಡಬ ತಾಲೂಕಿನ ಬೆಳ್ತಂಗಡಿ ತಾಲೂಕಿನ ಬಾರ್ಡರ್ ಕೂಡ ಆಗಿರುವ ಕಾಪಿನ ಬಾಗಿಲು ಇಲ್ಲಿರ್ತಕ್ಕಂಥ ಇಬ್ಬರು ವೃದ್ಧ ದಂಪತಿಗಳಿದ್ದಾರೆ. ಅವ್ರ ಹತ್ರ ಮಾತನಾಡಿಸ್ಬೇಕು. ನೋಡಿ, ಇದು ಮನೆ. ಈ ಮನೆಯಲ್ಲಿ ವಾಸಿಸುವಂತಹ ವಿಚಾರದಲ್ಲಿ ಬಹಳ ಗೊಂದಲ ಇದೆ. ಯಾಕೆಂತಂದರೆ ಈ ಮನೆಯನ್ನು ಉದುರಿಸಬೇಕು ಅಥವಾ ಈ ಮನೆಯನ್ನು ಉರುಳಿಸಬೇಕು, ಈ ಮನೆಯನ್ನು ತೆಗಿಬೇಕು ಅನ್ನುವಂಥದ್ದು ಒಂದು ಕಡೆಯ ಒತ್ತಡ ಅಂತ. ಮತ್ತೊಂದು ಕಡೆ ಏಕಾಏಕಿ ಬಾಗಿಲಲ್ಲಿ ಬಂದೊಂದು ನೋಟಿಸನ್ನು ಅಂಟಿಸಿದ್ದಾರೆ. ಇದು ಎಷ್ಟು ವರ್ಷ ಆಯಿತು ಏನು? ಇವರಿಬ್ಬರು ಕೂಡ ನಾವು ಸಾಯ್ತೇವೆ, ನಮ್ಮನ್ನು ಸಾಯಲಿಕ್ಕೆ ಬಿಡಿ, ಬದುಕಲಿಕ್ಕಂತೂ ನೀವು ಬಿಡ್ತಾ ಇಲ್ಲ, ಸಾಯ್ಲಿಕ್ಕಾದರೂ ಬಿಡಿ ಅಂತ ಹೇಳಿ ಕಡಬ ತಾಲೂಕಿನ ತಹಶೀಲ್ದಾರ್ಗೆ ಒಂದು ಪತ್ರವನ್ನು ಕೊಟ್ಟಿದ್ದಾರೆ. ಆ ಕಡಬ ತಾಲೂಕಿನ ತಹಶೀಲ್ದಾರರಿಗೆ ಕೊಟ್ಟಂಥ ಪತ್ರದಲ್ಲಿ ಒಂದಂತೂ ದಯಾಮರಣ ಅರ್ಜಿಯನ್ನು ಸಲ್ಲಿಸಿದ್ದು ಮಾನ್ಯ ರಾಷ್ಟ್ರಪತಿಯವರಿಗೆ. ಭಾರತ ಸರ್ಕಾರ ಇವರ ಮೂಲಕ ಮಾನ್ಯ ತಹಶೀಲ್ದಾರರು ಅಂದರೆ ರಾಷ್ಟ್ರಪತಿಯವರಿಗೆ ದಯಾಮರಣವನ್ನು ಕೋರಿ ಸಲ್ಲಿಸಿರುವಂಥ ಪತ್ರ ನನ್ನ ಕೈಯಲ್ಲಿರುವಂಥದ್ದು. ಇವರ ಹೆಸರು ರಾಧಮ್ಮ, ಇವರು ಮುತ್ತುಸ್ವಾಮಿ. ಏನಾಯಿತು ಅಂತ ಕೇಳೋಣ. ಪತ್ರ ಇರ್ತದೆ ಜೊತೆಗೆ. ಮುತ್ತುಸ್ವಾಮಿ ಅವರೇ, ಏನು ಈ ಪತ್ರ? ನೀವಿಬ್ಬರು ಸಾಯಬೇಕು ಅಂತ ಹೊರಟಿದ್ದೀರಿ ಅಥವಾ ನಮ್ಮನ್ನು ದಯಾಮರಣದ ಮೂಲಕ ಕೊಂದು ಬಿಡಿ ಅಂತ ಹೇಳ್ತಾ ಇದ್ದೀರಿ, ಯಾಕೆ? 6-7 ವರ್ಷದಿಂದ ಬಂದಿಲ್ಲಿ ಮನೆ ಕಟ್ಕೊಂಡು ಕೂರಕ್ಕೂ ಬಿಡ್ತಾ ಇಲ್ಲ. ಮನೆ ಕಟ್ಟಿದ್ರು ಅಲ್ಲಿ ಕೊಟ್ಟಿದ್ದೀನಿ ಇಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಆಯ್ತು ಅಂತೇಳಿ ತಾತ್ಕಾಲ ಹೋಗಿಬಿಟ್ಟು ಅರ್ಜಿ ಕೊಟ್ಟಿದ್ದು. ನಾನು ಸುಮ್ಮನೆ ಇದೀನಲ್ಲಪ್ಪ, ನೀನು ಸುಮ್ಮನೆ ಇರಿ, ಏನಾಗಲ್ಲ ಹೋಗಿ ಅಂದರು. ಇಲ್ಲ ಸರ್, ಹಂಗೆ ಆಗಲ್ಲ, ನಮಗೆ ನೀರು ಬೇಕು, ಅದು ಕೊಡ್ತಾ ಇಲ್ಲ. ಎಲ್ಲರಿಗೆಲ್ಲ ಮನಚರಿಕೆ ಮಾಡಿದಿಲ್ಲ ಸರ್, ನಮಗೆ ಯಾಕೆ ಮನಚರಿಕೆ ಮಾಡಿಲ್ಲ? ಯಾರೋ ನೋಟಿಸ್ ಕೊಟ್ಟಿಯಾರಪ್ಪ ಕಟ್ಟಬೇಡ ಅಂತೇಳಿ. ಯಾರು ಸರ್ ಹೇಳಿ ಅಂತ ಹೇಳಿದೆ. ಅದು ಹೇಳಲಿಕ್ಕೆಲ್ಲ ನಾನು ಬರೋಲ್ಲ, ನೀವು ಕಟ್ಟಬೇಡಿ, ಅಲ್ಲಿಗೆ ನಿಲ್ಲಿಸಿ ಅಂದರು. ಅಂದರೆ ಅಲ್ಲಿಗೆ ನಿಲ್ಲಿಸಿ 6-7 ವರ್ಷ ಆಯಿತು. ಇಲ್ಲಿ ಗಿಡ ಎಲ್ಲ ಕೃಷಿ ಎಲ್ಲ ಸುಮಾರು ಮಾಡಿದೆ. ಇಲ್ಲಿ ಅರ್ಜಿ ಕೊಟ್ಟಿದೆ. ಅವರು VA ಬಂದ್ಕೊಂಡು ಇವರು ಏನು ಮಾಡಿಲ್ಲ, ಇವರಿಗೆ ಯಾಕೆ ಕೊಡಬೇಕು, ಹಂಗೆ ಹಿಂಗೆ ನೀವು ಅರ್ಜಿ 90% ಕೊಟ್ಟಿದ್ವಿ ಸರ್. ನನ್ನ ಮಗಳ ಹೆಸರುಕೊಂಡು ಕೊಟ್ಟಿದ್ವಿ, ನಮ್ಮ ಮನೆಯವ್ರ ಹೆಸರು ಕೊಟ್ಟಿದ್ವಿ, ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟಲ್ಲ. ಮತ್ತೊಂದು ಸಾರಿ ಅರ್ಜಿ ಕೊಟ್ಟಿದ್ದೀನಿ, ಎಲ್ಲ ಒಟ್ಟಿಗೆ ಬರಲಿ ಮಾಡಿ ಕೊಡೋಣ, ಸುಮ್ಮನೆ ಇರ್ರಿ, ನಿಮ್ಮದು ಒಂದೇ ಮಾಡೋಕ್ಕಾಗಲ್ಲ ಅಂದರು. ಮತ್ತೆ ಯಾವುದು ಬೇಡ ಅಂದ್ಕೊಂಡು 2 ವರ್ಷ ಹಿಂದೆ ಮತ್ತೆ ಪುನಃ ಅಕ್ರಮ ಸಕ್ರಮ ಅಂತೇಳಿ ಎಷ್ಟೇ ಕುಂಡೆ ಇರಲಿ ನಮ್ಮ ಮನೆಯವ್ರ ಹೆಸರಲ್ಲಿ ಒಂದು ಮಾಡಿಕೊಡಿ ಅಂದು ಮತ್ತೊಂದು ಸಾರಿ ಅರ್ಜಿ ಕೊಟ್ಟು ಹೋದೆ. ಅಲ್ಲಿ ಲೆಟ್ರ್ ಕೊಟ್ಟರು, VAಗೆ ತೊಗೊಂಡು ಕೊಡಿ, ಇದು ಮಾಡಿಯಪ್ಪ ಅಂತೇಳಿ. ಇಲ್ಲಿ ತಂದು ಕೊಟ್ಟರೆ ನೀವು ಒಬ್ಬರದೇ ಮಾಡೋಕ್ಕಾಗಲ್ಲ, ಎಲ್ಲ ಒಟ್ಟಿಗೆ ಬಯಲು ಬರಲಿ ಮಾಡಿ ಕೊಡ್ತೀನಿ ಅಂತೇಳಿ 2 ವರ್ಷ ಹಿಂದೆ ಹೇಳಿದ್ರು. 2 ವರ್ಷದಿಂದ ಹೋದ ವರ್ಷ ಮತ್ತೆ ಹೋಗಿ ಕೇಳುವಾಗ ಇಲ್ಲ, ಅದು ಕ್ಯಾನ್ಸಲ್ ಆಗಿ ಕಳಿಸಿಬಿಟ್ಟಿದ್ವಿ. ಎಲ್ಲಿಗೆ? ಕಡಬಗೆ ಕಳಿಸಿಬಿಟ್ಟಿದ್ವಿ ಅಂದರು. ಅಲ್ಲಿ ಹೋದೆ. ಅಲ್ಲಿ ಹೋಗುವಾಗ ಅಲ್ಲಿದ್ದು ನಂಬರ್ ತಗೊಂಬನ್ನಿ ಅಂತಾಯಿತು. ಮತ್ತು ಅಲ್ಲಿಂದ ಓಡಿ ಬಂದೆ ಕಡಬಕ್ಕೆ, ಇಲ್ಲಿ ನೆಲ್ಯಾಡಿಗೆ ಬಂದು ಕೇಳುವಾಗ ನಂಬರ್ ಕೊಟ್ಟರು, ಹೀಗೆ ಕಳಿಸ್ಬಿಟ್ಟಿದ್ದೀನಿ ಅಂತೇಳಿ. ಆಮೇಲೆ ಬಂದು ಕೇಳುವಾಗ 1 ವಾರ ಬಿಟ್ಟು ಒಂದು ನೋಟಿಸ್ ನನ್ನ ಮಗಳ ಮೇಲೆ ಬಂದಿದೆ, ಮನೆ ಹೊಡಿಬೇಕು ಅಂತೇಳಿ. ಎಲ್ಲಿದ್ದಾರೆ? ನಿಮ್ಮ ಮಗಳು ಕರೆಸಿ ಇಲ್ಲಿ ನಿಲ್ಲಿಸಿ ಫೋಟೋ ಹೊಡಿಬೇಕು ಅಂತ. ನಮ್ಮ ಮಗಳು ಮದುವೆ ಮಾಡಿಕೊಟ್ಟು ಬೇರೆ ಕಡೆ ಇದ್ದಾರೆ. ನಾವು ಗಂಡ ಅಂತ ಮನೆ ಕಟ್ಕೊಂಡು 5-6 ವರ್ಷ ಆಯ್ತು ನೋಡಿ. ಕೃಷಿ ಮಾಡಿ ತೆಂಗಿನ ಸೋಸಿ ಅಡಿಕೆ ಸೋಸಿ ಎಲ್ಲ ಒಣಗಿ ಹೋಗುತ್ತದೆ. ತಿಂಗಳ ಒಂದೊಂದು ದನ ಸಾಯ್ತಾ ಇದ್ದಾವೆ, ಅದು ಕುಡಿಯೋಕ್ಕೂ ನೀರು ಕೊಡ್ತಾಯಿಲ್ಲ. ಕೊಟ್ಟಿಗೆ ನೀರನ್ನು
ಕಟ್ ಮಾಡಿ ಹಾಕಿಬಿಟ್ರು. ಕೊಟ್ಟಿದ್ರು, ನೀರು ಕೊಟ್ಟಿದ್ರು. ಕೊಟ್ಟು ಆ ಕಡೆ ಕೊಟ್ಟಿದ್ದು ಕೊಡ್ತಾ ಇದ್ರು. ಕೊಡ್ತಾ ಇದ್ದ ಗೌರ್ಮೆಂಟ್ ಬೋರ್ ಇದೆ ಅಲ್ಲಿ. ಯಾರು ಕೊಟ್ಟದ್ದು? ಹಣ್ಣು ಅಂತ ಹೆಸರು. ಹಣ್ಣು ಸುಂದರಿ ಅವ್ರ ಹೆಸರಲ್ಲಿ ಅವ್ರ ತೋಟದಲ್ಲಿ ಹಾಕ್ಯಾರೆ. ಎಲ್ಲರಿಗೂ ಅದು ಸಾರ್ವಜನಿಕರದ್ದು ನೀರ ಅಥವಾ ಸ್ವಂತದ? ಸ್ವಂತ ಅಲ್ಲ, ಸಾರ್ವಜನಿಕ ನೀರು. ಎಲ್ಲರಿಗೂ ನೀರು ಇಲ್ಲಿ ಹರಿಜನ ಗಿರಿಜನರಿಗೆ ಕುಡಿಯಲಿಕ್ಕೆ ನೀರು. ಆಮೇಲೆ ಗೌರ್ಮೆಂಟ್ ಹಾಕಿದ ಬೋರ್ ಅದು. ಅದರಲ್ಲಿ 1 ವರ್ಷ ಕೊಟ್ಟರು ನೀರು. ಆಮೇಲೆ ನೀರು ಕೊಡಲ್ಲ ಅಂದ್ಬಿಟ್ರು. ಇವ್ರು ನೋಟಿಸ್ ಕೊಟ್ಟ ಮೇಲೆ ಪಂಚಾಯತಿಯಲ್ಲಿ ಕೊಡಬೇಡ ಅಂದ್ಬಿಟ್ಟು ಅವ್ರನ್ನ ಕೊಟ್ಟಿಲ್ಲ. ಅಲ್ಲಿ ಹೋಗಿ ಕೇಳಿದ್ರೆ ಬೇರೆ ಕಡೆ ಇದು ಹಾಕ್ತೀವಿ, ಅವ್ರು ನೋಡೋಣ ಸುಮ್ಮನೆ ಇರ್ರಿ. ಈಗ ಮೊದಲು ನೀವು ಈ ಜಾಗ ತಗೊಂಡದ್ದು ಹೇಗೆ? ಈ ಜಾಗಕ್ಕೆ ದಾಖಲೆ ಇಲ್ಲ ಅಂತ ಗೊತ್ತಿರಲಿಲ್ವಾ? ಗೊತ್ತಿತ್ತು, ಗೌರ್ಮೆಂಟ್ ಜಾಗ ಅಲ್ಲ. ಗೌರ್ಮೆಂಟ್ ಜಾಗ ಎಲ್ಲರೂ ಕಟ್ಕೊಂಡು ಕೊಡ್ತಾರೆ ಅಂದ್ಕೊಂಡು ನಾವು ಅವನು ಕೃಷಿ ಮಾಡಿದ, ಸ್ವಲ್ಪ ಲಬ್ಬರ್ ಹಾಕಿದ. ಆ ಲಬ್ಬರ್ಗೆ ಸ್ವಲ್ಪ ಮದುವೆ ಆಗ್ಬೇಕನ್ನ. ಯಾರು ರಬ್ಬರ್ ಹಾಕಿದ್ದು? ಇದು ಅಂಬುಡಿ ಜಾಗ ಕೊಟ್ಟವ್ರು. ಹಿಂದೆ ಇದ್ರಲ್ಲಿ ಕೃಷಿ ಇತ್ತು. ಕೃಷಿ ಇತ್ತು, ಅದೇ ಕೃಷಿ ಹಂಗೆ ಉಂಟಲ್ಲ. ಲಬ್ಬರ್ ಹಂಗೆ ಉಂಟು. ಹಿಂದ್ಗಡೆ ಒಂದು 20 ಲಬ್ಬರ್ ತೆಗೆದಿದ್ದೀನಿ. ಹಿಂದ್ಗಡೆ ಒಂದು 20 ಲಬ್ಬರ್ ಹಂಗೆ ಇದ್ದಾವೆ. ನಾನು ಮತ್ತೆ ಅಡಿಕೆ, ತೆಂಗು, ಇದು ಬಾಳೆ ಗಿಲೆ ಎಲ್ಲ ಹಾಕೊಂಡಿದ್ದೀನಿ. ಎಲ್ಲ ಕೃಷಿ ಹಾಕಿದ್ದು ನೋಡಿ ಎಷ್ಟು ಎತ್ತರ ಆಗಿದೆ, ಎಷ್ಟು ವರ್ಷ ಆಗಿದೆ ನೋಡಿ. ಹಂಗೆ ಆಗಿಬಿಟ್ಟು ನಮಗೆ ನೀರು ಕೊಡ್ತಾಯಿಲ್ಲ. ಕೆಳಗೆ ಹೋದರೆ ಇದೇ ಥರನೇ ರಾಮಾಯಣ ಪೊಲೀಸ್ ಬರ್ತಾರೆ, ನೋಟಿಸ್ ಅಂಟಿಸಿ. ನನ್ನ ಮಗಳಿಲ್ಲ ಇಲ್ಲ ಅಂದರೆ ಅರ್ಜಿ ಉಂಟಲ್ಲ, ಅರ್ಜಿ ಆ ಕಡೆ ಕೊಟ್ಟಿದ್ವಿ. ಅದು ಕೊಡಲಿ, ನಮ್ಮನ್ನೇ ಕಟ್ಟಕ್ಕೆ ಬಿಟ್ಟಿಲ್ಲ. ಮತ್ತು ಅವರೆಲ್ಲಿ ಕಟ್ಟೋದು? ಕಣಿಯಿಂದ ಆಚೆ ಬಿಡು, ಪಂಚಾಯತ್ಗೆ ಆಯಿತು, ಅವ್ರಿಗೆ ಬಿಡೋ ಕೇಳಿದ್ರು, ಅಲ್ಲಿ ಬಿಟ್ಟಿದ್ದೀನಿ. ಈಗ ಮನೆ ತೆರಿಗೆ ಕಟ್ಟಿದ್ದೀರಾ? ಮನೆ ತೆರಿಗೆ ಕಟ್ಟಕ್ಕೆ ತಗೊಳ್ತಾ ಇಲ್ಲ ಸ್ವಾಮಿ. ನಾವು ಏನು ಮಾಡಬೇಕು? ಮನೆ ನಂಬರ್ ಕೊಟ್ಟಾರೆ. ಓಟು ಹಾಕೋ ಟೈಮಲ್ಲಿ ಮನೆ ನಂಬರ್ ಹಾಕ್ಕೊಂಡು ವೋಟ್ ಲಿಸ್ಟ್ಗೆಲ್ಲ ಸೇರಿಸ್ಕೊಂಡಿದ್ದಾರೆ. ವೋಟರ್ ಲಿಸ್ಟ್ಗೆ ಇದೇ ಮನೆ ನಂಬರ್ ಸೇರಿಸ್ಯಾರೆ. ಓಟು ಎಲ್ಲ ಉಂಟು. ಅವ್ರು ತರ್ತಾರೆ. ಈಗ ಆಫೀಸ್ಗೆಲ್ಲ ಕೊಟ್ಟಿದ್ದೀವಿ. ರೇಷನ್ ಕಾರ್ಡು, ಆಧಾರ್ ಕಾರ್ಡು ಎಲ್ಲ ತಹಸೀಲ್ದಾರಲ್ಲಿ ನಾನು ಕಾಪಿ ಕೊಟ್ಟಿದ್ದೀವಿ. ಹಾಂ, ಎಲ್ಲ ಆಧಾರ ಉಂಟು. ಇದು ವೋಟರ್ ಲಿಸ್ಟಾ? ಇದು ಅಲ್ಲ ವೋಟರ್ ಲಿಸ್ಟ್. ಇದು ಕಾಪಿನ ಬಾಗಿಲು ಹೌಸು, ಕೌಕ್ರಾಡಿ, ಕೊಕ್ಕಡ, ದಕ್ಷಿಣ ಕನ್ನಡ. ಇದರಲ್ಲಿ ವಿಳಾಸ ಇದೆ. 1 ರೂಪಾಯಿ 1 ಮನೆ ನಂಬರ್ ಇದೆ. 1 ರೂಪಾಯಿ 1 ಮನೆ ನಂಬರ್ ಹಾಕ್ಯಾರೆ. 1/1. 1/1. ಇದು 1/1. ಹೌದೌದು. ಓಕೆ. ಇದಕ್ಕೆ ಇದೇ ಹೆಸರಿಗೆ ರೇಷನ್ ಕಾರ್ಡ್ ಕೂಡ? ಹೌದೌದು, ಅಲ್ಲಿ ಉಂಟಲ್ಲ ಆಧಾರ್ ಕಾರ್ಡ್. ರೇಷನ್ ಕಾರ್ಡ್ ಕೂಡ ಇದೇ ಹೆಸರಲ್ಲಿ ಇದೆಯಾ? ಎಸ್. ಕಾಪಿನ ಬಾಗಿಲು ಮುತ್ತುಸ್ವಾಮಿ, ಕಾಪಿನ ಬಾಗಿಲು ಹೌಸು, ಕಡಬ ತಾಲೂಕು, ಕೌಕ್ರಾಡಿ. ಇದರಲ್ಲಿ ಏನು ರೇಷನ್ ಕಾರ್ಡ್ ಕೂಡ ಇದೆ. ಇದು ರಾಧಮ್ಮಂದಲ್ಲ? ಇದೆ ಅಂತ ರಾಧಮ್ಮನವ್ರದ್ದು. ಆಧಾರ್ ಕಾರ್ಡಲ್ಲಿಯೂ ಕೂಡ ಕಾಪಿನ ಬಾಗಿಲು ಹೌಸ್, ಕಡಬ ತಾಲೂಕು, ಕೌಕ್ರಾಡಿ, ದಕ್ಷಿಣ ಕನ್ನಡ ಎಲ್ಲ ಇಟ್ಕೊಂಡು ಸುಮಾರು 10, 15, 20 ಮನೆ ಇದ್ದಾವೆ ಇದೇ ಥರ ಕಟ್ಕೊಂಡಿರೋದು. ಅವರಿಗೆ ಮಾಡ್ತಾಯಿಲ್ಲ, ನಮ್ಮನ್ನು ಕೊಲೆ ಮಾಡೋಕ್ಕೆ ನಾವು ಇಲ್ಲೇ ತಗೊಬಿಡ್ತೀವಿ. ಒಂದೇ ವರ್ಷ ಇಲ್ಲೇ ಮರಣ ಕೊಡಿ. ತಡ್ರಿ, ಅವನ ಹೆಸರು ಅಂಬಡಿ ಅಂತ. ಆ ಕಡೆ ಪಕ್ಕದಲ್ಲಿ ಒಂದು ಜಾಗ ಕೊಟ್ಟ ಒಬ್ಬರಿಗೆ. ತಡೀರಿ, ಹೇಳತ್ತಂಗೆ ಸ್ವಲ್ಪ ಸುಮ್ಮನೆ. ಆ ಕಡೆ ಕೊಟ್ಟಿದ್ದಾನೆ, ಈ ಕಡೆ ನಮಗೆ ಕೊಟ್ಟಿದ್ದಾನೆ. ಒಂದೇ ಸಲ ನಾವು ಮನೆ ಕಟ್ಟಿರೋದು. ಅವನಿಗೆ ಮನೆ ಆಯಿತು. ಮನೆ ಎಲ್ಲರೂ ಅವನಿಗೆ ಆಗಿಬಿಡ್ತು. ನಮಗೆ ಮಾತ್ರ ಯಾಕೆ ಈ ಥರ ಕಷ್ಟ ಕೊಡ್ತಾ ಇದ್ದಾರೆ? ನಾವೇನು ತೊಂದರೆ ಮಾಡಿದ್ದೀವಿ? ನಾವು ದಿವಸ ಕೂಲಿ ಹೋಗೋರು. ನಾವು ಕೂಲಿ ಮಾಡ್ಕೊಂಡು ಬಂದು ಜೀವನ ಮಾಡೋರು. ಕೂಲಿ ಹೋಗಿ ಬರುವಾಗ ಭಟ್ರುಗಳ ಮನೆಯಿಂದ ಹುಲ್ಲು ಕುಯ್ಕೊಂಡು ಬಂದು ದನ ಸಾಕ್ಕೊಂಡು ಇದಾಗ್ತವೆ. ನೀರಿಲ್ಲ. ಈ ಭಟ್ರ ಮನೆಗೆ ಹೋಗಿ ಬೇಡೋದು, ಆ ಭಟ್ರ ಮನೆಗೆ ಹೋಗಿ ಬೇಡೋದು. ನೀರು ತಂದು ಈಗ ಸ್ವಲ್ಪ ಕೊಡ್ತಾ ಇದ್ದಾರೆ ಈ ಭಟ್ರು. ನೋಡಿ, ಇದು ಭಟ್ರು. ಎಷ್ಟು ಜನ ಮಕ್ಕಳು ನಿಮಗೆ? ನಾವು 3 ಜನ. ಏನು ಮಾಡ್ತಾರೆ ಅವರು? ಇವತ್ತು ಹೋಟ್ಲಲ್ಲಿ ಕೆಲಸ ಮಾಡ್ತಾರೆ, ಇನ್ನೊಬ್ಬ ಅಲ್ಲಿ ಕೂಲಿ ಮಾಡ್ತಾನೆ. ಇವ್ರು ಯಾರಿಲ್ಲ? ಇಲ್ಲ, ಅವರೆಲ್ಲ ಅಲ್ಲಿ ದೂರ ಇದ್ದಾರೆ. ಮದುವೆಯಾಗಿ ಮಕ್ಕಳು, ಅವ್ರ ಮಕ್ಳು ಜೊತೆ ಅವ್ರು ಇದ್ದಾರೆ, ಗಂಡ ಹೆಂಡತಿ ಮಕ್ಕಳು ಅವ್ರು ಇದ್ದಾರೆ. ಬೇರೆ ಬೇರೆ ಮಗಳನ್ನ ಬೆಳ್ತಂಗಡಿ ಅಲ್ಲಿ ಕೊಟ್ಟಿದ್ವಿ. ಇಲ್ಲಿ ಬಂದ್ಕೊಂಡು ರೇಣುಕಂತ ಮನೆ ಇದು ಹೊಡಿಬೇಕು, ಇದು ಹೊಡಿಬೇಕು, ಕರೀರಿ, ನಿಂತು ಫೋಟೋ ಹೊಡೀರಿ. ಫೋಟೋ ಇಲ್ಲಿ ಹೊಡಿಲಿಕ್ಕೆ ಆಗಲ್ಲ ಸರ್, ನೋಡಿ ವಿ ಐ ಕೇಳಿದೆ ಬಿಡ್ತೀನಿ ಈಗ ಅಂತೇಳಿ ನೋಟಿಸು ಅಂಟಿಸಿ ಬಿಟ್ಟು ಹೋಗ್ತೀನಿ. ಈಗ ಅಂಟಿಸಿ ನಾಳೆ ಹೊಡಿಸ್ತಾ ಇದ್ದಾನೆ, ಅಂಟಿಸ್ ಆಗುದಿಲ್ಲ, ಬಿಡ್ಲಿ. ಈಗ ನಿಮಗೆ ಆಯ್ತು, ಅವ್ರು ಬಂದ್ರು ಹೊಡೆದ್ರು ಅಂತ ಅನ್ಕೊಳ್ಳುವ, ನಿಮಗೆ ಏನ್ ಗತಿ? ಆಮೇಲೆ ಏನು ಮಾಡೋದು? ಅವತ್ತೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಅವತ್ತೇನೇನ ಇಲ್ಲಿ ಬದುಕಿಬೇಕಿಲ್ಲ, ಇಲ್ಲೇ ಸಾಯ್ಬೇಕು. ಇದೆರಡೇ, ಮತ್ತೆ ಏನು ಆಸ್ತಿ ಇಲ್ಲ, ಭೂಮಿ ಇಲ್ಲ, ಏನಿಲ್ಲ. ಮಕ್ಕಳು ಕೂಲಿ ಮಾಡ್ತಾರೆ. ಇದು ಬಿಟ್ಟರೆ ಯಾವ್ದು ಗತಿ ಇಲ್ಲ. ನಾನು ಕಷ್ಟಪಟ್ಟು ದುಡಿದಿಲ್ಲ, ಇದರಲ್ಲಿ ಹಾಕಿಬಿಟ್ಟಿದ್ದೀನಿ. ಇದೇ ಒಂದು ಸಾವು ಇಲ್ಲ, ಇದೇ ಒಂದು ಬದುಕು. ಇದೆರಡೇ ನನಗೆ ಬೇಕಾಗೋದು. ಉಳಿಸಿ ನನಗೆ ರೆಕಾರ್ಡ್ ಮಾಡಿ ಕೊಟ್ಟರೆ ಕೊಡಲಿ, ಬದುಕುತ್ತೀವಿ. ಇಲ್ಲ, ಇಲ್ಲೇ ಮರಣ.
ನೋಡಿ ನಮಗಿನ್ನ ಏನು ಮಾಡೋಕೆ ಆಗುದಿಲ್ಲ. ಯಾಕೆ ಗೊತ್ತಾ, ತಿಂಗಳು ಒಂದು ದನ ಸತ್ತೋಯ್ತು. ನಮಗೆ ವಯಸ್ಸಾಗ್ತಾ ಬಂತು, ನಮಗಿನ್ನ ಏನು ಮಾಡ್ಲಿಕ್ಕೆ ಆಗಲ್ಲ. ಓಡಾಡಕ್ಕೆ ನಾನು ಇವಾಗ ಆಪರೇಷನ್ ಆಗಿ ಎಷ್ಟು ದೊಡ್ಡ ಆಪರೇಷನ್ ಆಗಿ ಗೊತ್ತಾ. ಅಂತೇಳಿ ಆ ದನಕರಕ್ಕೆಲ್ಲ ಹೋಗ್ಬಿಟ್ಟು ನಾನು ಇದು ಕ್ಯಾನ್ಸರ್ ಆಪರೇಷನ್ ಆಗಿ ಅದು ಇವರಿಗೆ ಬೇರೆ ಆಪರೇಷನ್ ಆಗಿ ಇಲ್ಲಿ ಮೊನ್ನೆ ಎಲ್ಲ ಬಿರಿಯಾನಿ ಮಾಡಿ ಕೊಟ್ಟರು ಗಂಡ್ಲಾಗ ಹಾಸ್ಪಿಟ್ಲಲ್ಲಿ ಬಂದಿದ್ದು ಎಲ್ಲ ಕಷ್ಟಪಟ್ಟು ಅದು ಮುಖ ಪ್ರಾಣಿಗೆ ಮಾಡಿಕೆ ಹಾಕೊಂಡು ನೀರು ಕೊಡ್ತಾ ಇಲ್ಲ ಗೌರ್ಮೆಂಟು. ಎಲ್ಲಿಂದ ಎಲ್ಲಿ ತನಕ ನೀರು ಬರ್ತದೆ ಇಲ್ಲಿ ಗೌರ್ಮೆಂಟ್ ಹಾಕಿ ನೀರನ್ನು ಬಂದ್ ಮಾಡಿಬಿಟ್ಟು ವಿ ಎ ತಹಸೀಲ್ದಾರ್ ಸೇರಿ ಮನೆಯಲ್ಲಿ ಮನೆ ಕೊಡ್ತಾರೆ. ಏನೋ ಒಂದು ತಳ ಕೂರ ನಾವೇನು 10 ಎಕರೆ 20 ಎಕರೆ ಮಾಡ್ಕೊಂಡಿದೀವ, ಏನೋ ಒಂದು ಇಷ್ಟು 5 ಗುಂಟೆ ಜಾಗ ಒಂದು 10 ಗುಂಟೆ ಜಾಗ ನಾವು ಹೇಳ್ತಾ ಇದೀವಿ. ಇಲ್ಲಿ ಹೇಳ್ತಿದ್ರೆ ಅಷ್ಟು ಕೆರೆ ಮಾಡಿ ಕೊಡಿ ಅಂತೇಳಿ ಅಕ್ರಮ ಸಕ್ರಮಕ್ಕೆ ಒಂದು ರಿಕಾರ್ಡ್ಸ್ ಮತ್ತೆ ಸಪ್ರೇಟ್ ಆಗಿ ಒಂದು ಕೊಟ್ಟೆ 2-3 ವರ್ಷ ಆಯಿತು. ಅದು ಸಮೇತ ಕ್ಯಾನ್ಸಲ್ ಮಾಡಿ ಕಳಿಸ್ಯಾರೆ. ಅವಾಗ ನಾವು ಬದುಕಬೇಕಾ ಸಾಯ್ಬೇಕಾ ಎಲ್ಲರಂಗೆ 100 ಎಕರೆ 20 ಎಕರೆ ಇಟ್ಕೊಂಡಿಲ್ಲ ನಮಗೆ ಇರಲಿಕ್ಕೆ ಒಂದು ಚೆನ್ನಾಗಲ್ಲ ಸಾಕಲಿಕ್ಕೆ ಒಂದು ಜೀವನಕ್ಕೆ ಮಾಡಿಕೊಂಡು ಏನೋ ಒಂದು ಪೆಟ್ಟಿಗೆ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತೀವಿ. ಒಂದೊಂದು ಟೈಮಲ್ಲಿ ಅದನ್ನು ಒಂದೊಂದು ಟೈಮ್ ವ್ಯಾಪಾರ ಆಗುತ್ತೆ ಆಗಲ್ಲ, ನಾವು ಕೂಲಿ ಮಾಡೋಕ್ಕೂ ಆಗಲ್ಲ, ವಯಸ್ಸಾಯ್ತು ನಮಗೆ. ಮಕ್ಕಳೆಲ್ಲ ಅವರು ಹೆಂಡ್ರು ಕಟ್ಕೊಂಡಿದ್ದಾರೆ, ಅವ್ರಿಗೆಲ್ಲ ಮಕ್ಕಳು, ಒಬ್ಬರಿಗೆ ಮಕ್ಕಳಾಗಿಲ್ಲ, ಒಬ್ಬರಿಗೆ ಮಕ್ಕಳಿದೆ. ಅದು ಮದುವೆ ಮುಂಚೆಲ್ಲ ಆಗಬೇಕು, ಅವ್ರ ಕೈಯಲ್ಲಿ ದುಡ್ಡಿಲ್ಲ, ನಾವು ಎಲ್ಲಿ ಹೋಗ್ಬೇಕು. ಯಾರನ್ನೂ ಕೊಲೆ ಮಾಡೋಕ್ಕೆ ಹೋಗಿಲ್ಲ, ನಾವು ಕಷ್ಟಪಟ್ಟು ದುಡಿತಾ ಇದ್ದೀವಿ. ಇದಕ್ಕೆ ಗೌರ್ಮೆಂಟ್ ನಮಗೆ ಬೆಂಕಿ ಹಾಕಿದರೆ ನಾವು ಇಲ್ಲೇ ಸೆಟ್ ಆಗಿಬಿಡ್ತೀವಿ. ಅದು ಬಿಟ್ಟರೆ ಮತ್ತೆ ಯಾವ ಗತಿನಿಲ್ಲ ನಮಗೆ. ಇಲ್ಲ ನಮ್ಮನ್ನ ಬಾಳ್ತೀವಿ ಎಲ್ಲ ದುಡ್ಡು ಕೊಟ್ಟು ಗೌರ್ಮೆಂಟ್ ಮನೆ ಕಟ್ಟಿ ಕೊಡ್ತದೆ. ನಾವು ಕಷ್ಟಪಟ್ಟು ಕೂಲಿ ಮಾಡಿ ಯಾರ ಹತ್ರ ಪಿಚ್ಚೆ ಬೇಡಿ ಸಂಘದಲ್ಲಿ ದುಡ್ಡು ತಗೊಂಡು ಮನೆ ಮಾಡಿ ಇನ್ನೂ ಬಿಡ್ತಾ ಇಲ್ಲ. ಆ ಥರ ಇರುವಾಗ ಇಂಥ ಗೌರ್ಮೆಂಟ್ ನಾವು 30,000 35,000 ಲೋನ್ ತಗೊಂಡು ಸೀಟ್ ಹಾಕಿದೆ ದನಕ್ಕೆ, ಕೊಟ್ಟಿಗೆ ಸೀಟ್ ಹಾಕಿದೆ. ದನ ಈ ಥರ ಇದ್ರೆ ಬಿಸಿಲು ಜಾಸ್ತಿ ಆಗ್ತದೆ. ಹಾಲು ಕೊಡ್ತಾರಲ್ಲ, ಹಾಲು ಕೊಟ್ಟು ಡೈರಿಗೆ ಹೋಗ್ತೀವಲ್ಲ ಆ ಬ್ಯಾಂಕಲ್ಲಿ ಕೊಟ್ಟರು ತಗೊಂಡೆ 35 ರೂಪಾಯಿ ತಗೊಂಡಿನಿ. ಅದಕ್ಕೆ ಬೇರೆ ಕಟ್ಟಬೇಕು, ಕೂಲಿಗೆ ಹೋಗ್ಬೇಕು. ಈಗ ನಾವು ಈ ಥರ ನೋಡ್ಕೊಳ್ಳೋದ, ಕೂಲಿ ಹೋಗ್ಬೇಕು. ನಮ್ಮ ಮನೆ ಮಟ್ಟ ಹಿಂಗಾದ್ರೆ ಏನ್ ಮಾಡೋದು? ಅಲ್ಲಿ ಪ್ಲಗ್ ಕಾಣ್ತಾ ಇದೆ, ಕರೆಂಟ್ ಯಾರು ಕೊಟ್ಟದ್ದು? ಕರೆಂಟ್ ಗೌರ್ಮೆಂಟ್ ಅಂತ ಕರೆಂಟ್ ಕೊಟ್ಟಿದ್ದೀರಲ್ಲ, ಅದು ಹೇಗೆ ಅವರು ಕೊಟ್ಟರು? ಅದು ಅರ್ಜಿ ಹಾಕಿದ್ದೀವಿ ನಮ್ಮ ಮನೆಯವರ ಹೆಸರಿಗೆ, ಕರೆಂಟ್ ಕೊಟ್ಟರು. ಕರೆಂಟ್ ಕೊಟ್ಟಿದ್ದಾರೆ. ಅದು ಬಿರಿ ಈಗ ಸ್ವಲ್ಪ ವಾದ ಇತ್ತು, ಕರೆಂಟ್ ಕೊಡುದಿಲ್ಲ ಅಂತ ಇತ್ತು. ಆಮೇಲೆ ನಮ್ಮ ಗುರು ಸರ್ ಮಾತಾಡಿ ಅವ್ರ ಬ್ರದರ್ ಇಂದ ಅದೊಂದು ಕರೆಂಟ್ ಕೊಟ್ಟು ಎಲ್ಲರಿಗೂ ಕೊಡ್ತಿರಲ್ಲ ಅವ್ರಿಗೆ ಕೊಡಿ ಅಂದ್ರು ಕೊಟ್ಟು ಅದನ್ನು ಒಂದು 2 ವರ್ಷ ಬಿಲ್ ಕಟ್ಟಿದ್ದೀವಿ. ಈಗ ಅಮ್ಮ, ನಾವು ಬದುಕಿದ್ರೆ ಇಲ್ಲೇ ಸಾಯ್ತೇವೆ ಅಂತ ನಿಮ್ಮಿಬ್ಬರದ್ದು ನಿರ್ಧಾರವೋ ಅಲ್ಲ? ಇಲ್ಲ ಒಂದೇ ನಿರ್ಧಾರ. ನಾವು ಈಗ ಅವ್ರು ಬಿಟ್ಟು ನಾನು ಇರೋಕ್ಕಾಗ್ತಾ, ನಾನು ಬಿಟ್ಟು ಅವ್ರು ಬೇಕಾಗುತ್ತಾ? ನಾವಿಬ್ರು ಈಗ ನಮ್ಮ ಮಕ್ಕಳು ದೂರ ಇದ್ದಾರೆ, 2 ಜನ ಗಂಡು ಮಕ್ಕಳು. ಅವ್ರು ಇಲ್ಲಿ ತಂದು ಇಟ್ಕೊಳಕ್ಕಾಗತ್ತಾ? ಅವ್ರ ಹೆಂಡ್ರ ಮಕ್ಕಳು ಬಿಟ್ಟು ಬರ್ತಾರಾ ಹೇಳಿ? ನಮಗಿಲ್ಲ, ಒಂದಿರೋದು ಹೆಣ್ಣನ್ನು ಮದುವೆ ಮಾಡಿ ಕೊಟ್ಟಿದ್ದೀನಿ, ಅವಳು ಗಂಡನ ಮನೇಲಿ ಇದ್ದಾಳೆ. ನನ್ನ ಹತ್ರ ಈಗ ಈ ಥರ ಮಾಡಿದ್ರೆ ನಮಗೆ ನಾವು ಇನ್ನೇನು ಮಾಡಬೇಕು? ಇನ್ನು ಸಾಯ್ತೇವೆ. ಈಗ ನಿಮಗೆ ನೋಟಿಸ್ ಕೊಟ್ಟವರು ಯಾರು? ವಿ ಎ ಕಡಪ ತಾಲೂಕಿಂದ ಕೌಕರಳ್ಳಿ ಪಂಚಾಯತ್ಗಿಂತ ಬಂದಿರೋದು. ಅವರು ನೋಟಿಸ್ ಒಂದು ಹೆಸರುಂಟಲ್ಲ ಅದರಲ್ಲಿ, ಅವ್ರು ಯಾರು ಪರಿಚಯ ಉಂಟಾ ನೋಟಿಸ್ ಕೊಟ್ಟವ್ರದ್ದು? ಇಲ್ಲ, ಅದ್ಯಾರೋ ಶೆಟ್ಟಿ ಆಚಾರಿ ಅಂತಾರಲ್ಲ, ಅವ್ರು ನಮ್ಗೆ ಗೊತ್ತಿಲ್ಲ. ಅವ್ರ ಮಕ್ಕನೇ ನಾವು ನೋಡ್ದಾರಲ್ಲ, ಇನ್ನೂ ಗೊತ್ತಿಲ್ಲ. ಕೋರ್ಟಿಂದ ನೋಟಿಸ್ ತಹಸೀಲ್ದಾರ್ಗೆ ಬಂದಿದೆ. ತಹಸೀಲ್ದಾರ್ ನನ್ನ ಮಗಳ ಹೆಸರು ಕಳಿಸಿರೋದು, ಯಾರನ್ನು ನಮಗೆ ಗೊತ್ತಿಲ್ಲ. ಈ ಜಾಗ ಕೊಟ್ಟವ್ರು ಏನು ಕಿರಿಕ್ ಮಾಡ್ತಾರೆ? ಅವರೇನು ತೊಂದರೆ ಇಲ್ಲ, ನಾನೇ ಬಂದು ಹೇಳ್ತೀನಿ. ಅವನು ಹೇಳ್ತಾರೆ ಬರ್ತೀನಿ ಅಂತ, ಪಾಪ ನಾನು ಬರ್ತೀನಿ, ಅವನು ಇಲ್ಲೇ ಇದ್ದಾನೆ, ಅವನು ಸದ್ಗೂ ಹೋಗಲ್ಲ ಅಂತ ಅವನು ಹೇಳ್ತಾ ಇದ್ದಾನೆ. ಬಂದು ಇಷ್ಟೆಲ್ಲ ತೊಂದರೆ ಕೊಟ್ಟೆ ನಾವು ಏನು ಮಾಡಬೇಕು ನಮಗೆ ಅರ್ಥ ಆಗುತ್ತಲ್ಲ. ರಾತ್ರಿಗಳು ಕಾಯಿಲೆ ಬೇರೆ, ಇನ್ನು ಅದು ಒಳ್ಳೆ ಅರ್ಜಿ ಬರೋಕ್ಕೆ ಮುಂದೆ ಸತ್ತೋಗ್ಬಿಡ್ತೀವಿ ಏನಂದರೆ ಅದು ಒಂದು ಹೆದರಿಕೆ. ಆಸ್ಪತ್ರೆಗೆ ಮಾತ್ರಕ್ಕೆ ಹೋಗಿಲ್ಲ 2 ದಿವಸ ಅಂತ ಹಂಗಿದ್ದೀವಿ. ಏನು ಮಾಡಬೇಕಂತ ಗೊತ್ತಾಗುತ್ತೆ. ಈಗ ದಯಾಮರಣಕ್ಕೆ ಅರ್ಜಿ ಸಲ್ಲಿಸಿದ್ರಿ, ತಹಶೀಲ್ದಾರ್ ಅದನ್ನ ನೋಡಿ ಏನು ಹೇಳಿದ್ರು? ಅದನ್ನು ಕೇಳಿ ಮಾತಾಡಿ ಆಯಿತು ನೋಡೋಣ ಅಂತೇಳಿ ಎಂಡಾರ್ಸ್ಮೆಂಟ್ ಕೊಡಿ ಅಂದರು. ಅಲ್ಲಿ ಎಂಡಾರ್ಸ್ಮೆಂಟ್ ಕೊಟ್ಟು ಇಟ್ಕೊಂಬಂದಿದ್ವಿ. ಮತ್ತೇನು ಮಾಡೋದು? ಇವತ್ತಿಗೆ ಏನಾಗ್ತದೆ ಅಂತಂದ್ರೆ ಗೊತ್ತಿಲ್ಲ. ಇವತ್ತಿಗೆ ಲಾಸ್ಟ್ ಡೇಟ್ ಹೊಡಿಲಿಕ್ಕೆ ಅವ್ರಿಗೆ ಕೊಟ್ಟು ನೋಟಿಸ್ ಇಲ್ಲಿ 7 ದಿವಸ ಆಯಿತು. ನಮಗೆ ಓದೋಕ್ಕೂ ಬರೋಲ್ಲ ಜಾಸ್ತಿ, ಅದನ್ನು ನಮ್ಮಂತರ ಹೇಳಿ ನಾನು ಓದಿಸಿ ತಂದು ಇಟ್ಕೊಂಡಿದ್ದೀನಿ ಹಂಗೆ. ನಮ್ಮ ಮಗಳು ಹಿಂಗೆ ಅವರು ಏನು ಕೂಲಿ ಮಾಡ್ಕೊಂಡಿದ್ರು ಅವ್ರ ಮೇಲೆ ಬಂದು ನೋಟಿಸ್ ಇದೆಲ್ಲ ಬೇಕಾಗ ಗೌರ್ಮೆಂಟಿಗೆ. ಎಂಥಂದ್ರಲ್ಲ, ಎಷ್ಟೋ ಎಕರೆ ಕಟ್ಕೊಂಡಿದ್ದಾರೆ, ಎಷ್ಟೋ ಎಕರೆ ಮನೆ ಮಾಡ್ಕೊಂಡಿದ್ದಾರೆ. ನಾವು ಸುಮ್ಮನೆ ಇನ್ನೊಬ್ಬ ಹಾಕಿ ಬೆಳೆಸ್ಕೊಂಡಿದ್ದೀವಿ. ಅವನಿಗೆ ಅವನು ಮದುವೆಕಿಂದಲ್ಲಿ ಒಂದು ಸ್ವಲ್ಪ ಚಿಲ್ಲರೆ ಕೊಟ್ಟು ನಾವು ತಗೊಂಡು ಕಟ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ನಮ್ಮ ಬಾಳಕೆ ಬಿಡ್ತಾಯಿಲ್ಲ ವರ್ಷ. ಇವರು ಬಹಳ ನೊಂದಿದ್ದಾರೆ. ಒಂದು ಮಾತಂತೂ ಹೇಳ್ತಾರೆ, ಬದುಕಿದ್ರೆ ಇಲ್ಲೇ ಇವತ್ತು ನೀವು ಈ ಮನೆಯನ್ನು ಬೆಳೆಸುವುದಿದ್ರು ನಮ್ಮ ಹತ್ರ ಹಗ್ಗ ರೆಡಿ ಇದೆ, ಅಥವಾ ನಾವು ನಮ್ಮ ದಾರಿಯನ್ನು ನಾವು ನೋಡ್ಕೊಳ್ತೇವೆ ಅನ್ನುವಂತಹ ರೀತಿಯ ಮನಸ್ಥಿತಿಯಲ್ಲಿ ಅವರಿದ್ದಾರೆ. ಮತ್ತೊಂದು ಮಾತು ಹೇಳ್ತಾ ಇದ್ದಾರೆ, ಸರ್ಕಾರಿ ಜಾಗ ಅಂತ ಹೇಳಿಕೊಂಡು ಎಕರೆಗಟ್ಟಲೆ
ಕೃಷಿ ಮಾಡ್ತಾ ಇರೋರು, ಸರ್ಕಾರಿ ಜಾಗದಲ್ಲಿ ಯಾವುದೇ ದಾಖಲೆಗಳಿಲ್ಲದೆ ಕೃಷಿ ಮಾಡ್ತಾ ಇರೋದು, ಅಲ್ಲೇ ಒಂದು ಉತ್ಪತ್ತಿಯನ್ನು ಮಾಡ್ತಾ ಇರೋರು ಏನು ಮಾಡ್ತಾ ಇದ್ದಾರೆ, ಅವರನ್ನೆಲ್ಲರನ್ನೂ ಕೂಡ ತೆಗೆಸಿದ್ದೀರಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅವರು ಕೇಳ್ತಾ ಇದ್ದಾರೆ. ಇಲ್ಲ, ನಾವೊಂದು ನಮ್ಮ ಬದುಕಿಗೋಸ್ಕರ ಮಾಡ್ಕೊಂಡಿರೋದು. ಇಷ್ಟಾಗುವಾಗ ನಮ್ಮನ್ನು ಯಾರಕ್ಕೆ ಈ ರೀತಿ ಕಾಡ್ತೀರಿ ಅನ್ನುವಂಥದ್ದು. ಒಮ್ಮೆ ಮನೆ ನೋಡಬೇಕು. ಯಾಕೆಂತಂದರೆ ಇದು ಅರಮನೆ ಅಲ್ಲ, ಅರಮನೆಯ ರೀತಿಯಲ್ಲೂ ಇಲ್ಲ. ಬದಲಾಗಿ ಒಳಗೆ ನಾವು ಹೋದಾಗ ಇಲ್ಲಿ ಮಣ್ಣಿನ ಗೋಡೆ, ಅಥವಾ ಮಣ್ಣಿನ ಗೋಡೆ ಅಲ್ಲ, ಮಣ್ಣಿನ ನೆಲ ಮಣ್ಣಿನ ನೆಲ ಇದೆ. ಜೊತೆಗೆ ಒಳಭಾಗದಲ್ಲಿ ಇಬ್ಬರಿಗೆ ಇರಲಿಕ್ಕೆ ಸಾಧ್ಯ ಇರುವಷ್ಟು ಒಂದು ಪುಟ್ಟ ಗುಡಿಸಲು, ಬಹಳ ಪುಟ್ಟ ಗುಡಿಸಲಿಲ್ಲಿ. ಈ ಗುಡಿಸಲಿನಲ್ಲಿ ನೋಡಿ ಒಂದು ಅವರದ್ದೇ ಆದಂಥ ರೀತಿಯಲ್ಲಿ ಒಂದು ಅಡುಗೆ ಮನೆಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಈ ಅಂದರೆ ರಾಜ ಐಷಾರಾಮಿಯಾಗಿ ಏನು ಬದುಕ್ತಾ ಇಲ್ಲ, ಅಥವಾ ಬಹಳ ದೊಡ್ಡ ಮಟ್ಟಿನ ಐಷಾರಾಮಿ ಜೀವನ ಇವ್ರದ್ದಲ್ಲ. ನೋಡಿ, ಅಲ್ಲಿ ಮೇಲ್ಭಾಗಕ್ಕೆ ಗೋಣಿ ಚೀಲವನ್ನು ಹಾಕ್ಕೊಂಡು ಆ ಒಂದು ಬಿಸಿಲಿನ ಬೇಗೆಯನ್ನು ತಪ್ಪಿಸಿಕೊಳ್ಳುವಂಥ ಕಾರಣಕ್ಕಾಗಿ ಒಳಭಾಗಕ್ಕೆ ಮಳೆ ಬಂದರೆ ನೀರು ಒಳ ಬರ್ತದೆ ಅಂತ ಅವ್ರು ಹೇಳ್ತಾರೆ. ಅದ್ರ ಜೊತೆಗೆ ನೋಡಿ ಇಲ್ಲೊಂದು ಪುಟ್ಟ ಬೆಡ್ರೂಮ್ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. ಇನ್ನು ಹೊರಗೆ ಬಂದಾಗ ಅವರದ್ದು ಆಸ್ತಿ ಅಂತ ಹೇಳಿದರೆ ಗೋಮಾತೆ. ಯಾಕೆಂದರೆ ದನ ಸಾಕಿಕೊಂಡು ದನಗಳ ಜೊತೆಗೆ ಜೀವನವನ್ನು ಮಾಡೋದೇ ಅವರ ಒಂದು ಖುಷಿಯ ವಿಚಾರ. ಈ ದನಗಳನ್ನು ಸಾಕ್ತಾ ಇದ್ದೇವೆ, ಈ ದನಗಳಿಗೆ ನೀರು ಕೊಡುವಂತಹದ್ದಾದರೂ ಮಾಡಿ ದಯವಿಟ್ಟು ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಒಂದು ಬಹಳ ವಿಶೇಷವಾಗಿ 4-5 ದನಗಳಿತ್ತು. ದನಗಳಿಗೂ ಕೂಡ ಲೋನ್ ಮಾಡಿದ್ದೆವು. ಲೋನ್ ಮಾಡಿರುವಂಥದ್ದಕ್ಕೆ ಕುರುಹುಗಳು ಕೂಡ ಇಲ್ಲಿ ಇದೆ. ಆ ದನಕ್ಕೆ ಲೋನ್ ಮಾಡಿರುವಂಥ ಕುರುಹುಗಳು ಕೂಡ ಇದ್ದಾವೆ. ಈ ದನಕ್ಕೆ ಲೋನ್ ಮಾಡಿದ್ದೇವೆ ಒಂದಷ್ಟು. ನೋಡಿ, ಇಲ್ಲಿ ಇನ್ನೊಂದು ಸಾಕ್ಷಿಯನ್ನು ಅವ್ರು ನಮಗೆ ಕೊಡ್ತಾ ಇರುವಂಥದ್ದು. ನಾವು ಜಾಗ ತಗೊಳ್ಳುವಾಗ ಇದರಲ್ಲಿ ರಬ್ಬರ್ ಇತ್ತು ಅನ್ನುವಂಥದ್ದಕ್ಕೆ ನಾವು ಉಳಿಸಿರುವಂತಹ ಒಂದಷ್ಟು ಗಿಡಗಳು ಸಾಕ್ಷಿ. ರಬ್ಬರ್ನ ಗಿಡಗಳು ನಾವೇನು ಉಳಿಸಿದ್ದೇವೆ ಹಿಂಭಾಗದಲ್ಲಿ, ಆ ಒಂದಷ್ಟು ಗಿಡಗಳು ಸಾಕ್ಷಿ. ಅಂದರೆ ಈ ಹಿಂದೆ ಇದರಲ್ಲಿ ಕೃಷಿ ಇತ್ತು, ಆ ಕೃಷಿ ಇದ್ದಂತಹ ಜಾಗವನ್ನು ನಾವು ಪರ್ಚೇಸ್ ಮಾಡಿದ್ದು, ಒಬ್ಬರ ಹತ್ರ ತೆಗೆದುಕೊಂಡಿದ್ದು ಅನ್ನುವುದಕ್ಕೆ ಸಾಕ್ಷಿಯ ರೂಪದಲ್ಲಿ ಇಲ್ಲಿದೆ. ಆದ್ದರಿಂದ ನಮ್ಮನ್ನು ಯಾಕೆ ಇಷ್ಟು ಸತಾಯಿಸ್ತಾ ಇದ್ದೀರಿ, ಇಷ್ಟು ಸತಾಯಿಸುವುದಕ್ಕಿಂತ ಸಾಯಿಸಿಬಿಡಿ ಅನ್ನುವಂತಹದನ್ನು ಅವ್ರು ಕೇಳ್ತಾ ಇದ್ದಾರೆ. ಸತಾಯಿಸಬೇಡಿ, ಸಾಯಿಸಿಬಿಡಿ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ದಯಾಮರಣಕ್ಕೆ ಅರ್ಜಿ ಹಾಕಿದ್ದಾರೆ. ಮತ್ತೊಂದು ಕಡೆ ಇದರ ಹಿಂದೆ ಯಾರೋ ಪ್ರಭಾವಿಗಳು ಇದ್ದಾರೆ ಅನ್ನುವಂತಹ ಒಂದು ಚಿಕ್ಕ ಆಲೋಚನೆಯು ಅವರ ಮೈಂಡಲ್ಲಿದೆ. 23/1 ಇದೇ ಸರ್ವೆ ನಂಬರಲ್ಲಿ ಅಂಬಡಿ, ಇನ್ನೂ ಒಂದು ಆ ಕಡೆ ಪುರಂದರ. ಅದು ಇದೆಲ್ಲ ಒಂದೇ ಟೇಟಲ್ಲಿ ಮನೆ ಆಗಿರೋದು. ಇದರಲ್ಲಿ ಒಡೆ ಬರೋ ಟೈಮಲ್ಲಿ ಅದು ಚೀಟ್ ಆಗ್ತಾಯಿದ್ರು. ಇದು ಅಷ್ಟೊತ್ತಿಗೆ ತಹಸೀಲ್ದಾರ್ ಬಂದು ಇದು ಮಾಡಿದ್ರು, ನಾವು ಚೀಟ್ ಹಾಕಿಬಿಟ್ಟಿದ್ದೀವಿ. ಆ ಕಡೆ ಒಂದು ಹಂಗೆ ಇತ್ತು, ಅದು ಚೀಟ್ ಹಾಕಿ ಅವರು ಒಕ್ಕಲು ಹಾಕಿ ಅವರೆಲ್ಲ ಚೆನ್ನಾಗಿದೆ. ಅದರಲ್ಲೇ ಯಾಕೆ ಮಾಡಿ ಅದು ಬಂದು ತಹಸೀಲ್ದಾರ್ ಮಾತ್ರ ಮಾಡಿ ಅವರಿಗೆ ಮನಸ್ಸರಿಗೆಲ್ಲ ಮಾಡ್ಯಾರೆ. ನಾನು ಹೋಗಿದ್ದೆ ಆ ಡೇಟೆಲ್ಲ ಹೇಳಿ, ಯಾಕೆ ಸರ್ ಹಿಂಗೆ ಮಾಡ್ತೀವಿ, ನಮಗೆ ಯಾಕೆ ಮಾಡಲ್ಲ, ನಿಮ್ಮದು ನೋಟಿಸ್ ಉಂಟು, ಅದು ಉಂಟು, ಹಾಗೆ ನಿಲ್ಸಯ್ಯ ಅಂದ್ಬಿಟ್ರು. ಆಯಿತು, ಹಂಗೇ ಜೀವಿತ 6-7 ವರ್ಷ ಆದ್ರೂ ನಮಗೆ 1 ವರ್ಷ ಆಯಿತು ನೀರು. ಅದೇ ಇದು ಬೋರು ಎಲ್ಲರಿಗೂ ನೀರು ಕೊಡಲಿಕ್ಕೆ ಅಲ್ಲಿ ಕಾಣ್ತಾರೆ ನೋಡಿ, ಅಲ್ಲಿಂದ ನೀರು ಬರ್ತಿತ್ತು. ಅಲ್ಲಿಂದ ಕೊಡಬರ ಅಂತ ನಿಲ್ಲಿಸ್ಬಿಟ್ಟು ಅವ್ರು ನಿಲ್ಲಿಸ್ಬಿಟ್ಟು ಆ ನೀರು ನೋಡಿ. ನಮ್ಮ ತೆಂಗಿನ ಸಸಿಗಳು ನೋಡಿ ಕಟ್ಟಿ ಎಲ್ಲ ಅವ್ರದ್ದು ದೊಡ್ಡದಾಯಿತು, ನಂದು ಇನ್ನೂ ಹಂಗೆ ಇದೆ, ಎಲ್ಲ ಒಣಗ್ತಾ ಇದೆ. ಅಡಿಕೆ ಸಸಿ ಎಲ್ಲ ಹಂಗೆ ಬಿದ್ದು ಹೋಗಿದೆ. ಎಲ್ಲ ಮಾಡಿ ಇಷ್ಟೆಲ್ಲ ಮಾಡಿ ಇದರಲ್ಲಿ ಟೋಟಲ್ ಎಷ್ಟು ಸೆನ್ಸ್ ಇದೆ? ಇದು ಒಂದು 10 ಸೆನ್ಸ್ ಬರ್ಬೋದು ಅಷ್ಟೇ, ಇಲ್ಲ ಒಂದು 12 ಸೆನ್ಸ್ ಬರ್ಬೋದು. 20 ಸೆನ್ಸ್ಗೆ ನಾನು ಅರ್ಜಿ ಹಾಕಿದೆ. 20 ಸೆನ್ಸಿಗೆ ಅರ್ಜಿ ಹಾಕಿದೆ, ಅದೆಲ್ಲ ಕ್ಯಾನ್ಸಲ್ ಮಾಡಿ ಹಾಕಿಬಿಟ್ರು. ಎಲ್ಲ ಕ್ಯಾನ್ಸಲ್ ಮಾಡಿ ಅಕ್ರಮ ಸಕ್ರಮಣ ಅರ್ಜಿ ಕೊಡಿ. ಮತ್ತೊಂದು ಹೋದ ವರ್ಷ 10 ವರ್ಷ ಕೊಟ್ಟಿದ್ದೆ, ಅದನ್ನು ಕ್ಯಾನ್ಸಲ್ ಮಾಡಿ ಹಾಕಿಬಿಟ್ರು. ಅಲ್ಲಿ ಕಡಪ ಹೋಗಿ ಈ ಕೂಲಿ ಮಾಡ್ಕೊಂಡು ಓಡೋಗಿ ಅಲ್ಲಿಂದ ತಂದು ಬಂದಿದೆ, ಸರ್ ಕೊಡಿ, ರೆಕಾರ್ಡ್ ಮಾಡಿ ಕೊಡಿ ಅಂದೆ. ಅದನ್ನು ಆಗಲ್ಲಪ್ಪ, ನಿಮ್ಮದು ಒಂದೇ ಮಾಡೋಕ್ಕಾಗಲ್ಲ, ಎಲ್ಲ ಬರಲಿ ಅಂದೆ. ಇದು ಈ 2 ವೃದ್ಧ ದಂಪತಿಗಳ ಮಾತು. ನಮ್ಮನ್ನು ಸತಾಯಿಸಬೇಡಿ, ಸಾಯಿಸಬೇಡಿ, ಇಲ್ಲಿಂದ ಬಿಟ್ಟು ಹೋಗುವಂಥ ಲಕ್ಷಣಗಳು ಯಾವುದೂ ಕೂಡ ಇಲ್ಲ. ನಾವು ಬಿಟ್ಟು ಹೋಗುವುದಿಲ್ಲ, ಬದಲಾಗಿ ಇಲ್ಲಿಂದ ಬಿಟ್ಟು ಹೋಗುವಂತಹದ್ದಿದ್ದಲ್ಲಿ, ಬಿಟ್ಟು ಹೋಗಬೇಕಾದಂಥ ಕ್ಷಣಗಳು ಬಂದಲ್ಲಿ ನಮ್ಮ ಪ್ರಾಣವನ್ನು ತ್ಯಾಗ ಮಾಡೋದಕ್ಕೆ ನಾವು ಸದಾ ಸಿದ್ಧರು ಅನ್ನುವಂತಹ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಅದರ ಜೊತೆಗೆ ಒಂದು ಮಾನವೀಯತೆಯ ದೃಷ್ಟಿಕೋನದಲ್ಲಾದರೂ ಸರ್ಕಾರ ಯೋಚನೆ ಮಾಡಬೇಕು. ಇವರಿಗೆ ಕುಡಿಯುವ ನೀರನ್ನು ಕಟ್ ಮಾಡಿದ್ದಾರೆ, ಆಗಾಗ ಸತಾಯಿಸ್ತಾ ಇದ್ದಾರೆ. ಒಬ್ಬರಿಗೆ ಎಷ್ಟು ಒತ್ತಡ ಹೇರ್ಬೋದು, ಒಬ್ಬರ ಮೇಲೆ ಎಷ್ಟು ಒತ್ತಡ ಹೇರ್ಬೋದು, ಇದನ್ನೆಲ್ಲವೂ ಕೂಡ ಗಮನಿಸಿಕೊಂಡು ಸರ್ಕಾರ ಆದಷ್ಟು ಬೇಗ ಸೂಕ್ತವಾದಂತಹ ಕ್ರಮವನ್ನು ಜರುಗಿಸಬೇಕು. ಅದರ ಜೊತೆಗೆ ದಯಾಮರಣಕ್ಕೆ ಅರ್ಜಿ ಹಾಕಿದ್ದಾರೆ.
ಇವರನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕಾರ್ಯೋನ್ಮುಖರಾಗಬೇಕು ಅನ್ನುವಂತಹ ಮನವಿಯನ್ನು ಮಾಡ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಸಿಂಚನ ಮತ್ತು ಸೃಜನ್ ಊರುಬೈಲು ಜೊತೆಗೆ ದಾಮೋದರ ದುಂಡುಲೆ, ಸುದ್ದಿ ನ್ಯೂಸ್, ಕಾಪಿನ ಬಾಗಿಲು, ಕೌಕ್ರಾಡಿ, ಕೊಕ್ಕಡ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್, 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.